ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡಿ ಗಿಣ್ಣು ಮಾಡುವ ವಿಧಾನವನ್ನ ನೋಡೋಣ. ಇದಕ್ಕಾಗಿ ಬೇಕಾಗಿರುವ ಸಾಮಗ್ರಿಗಳು 1 ಕಪ್ ಕಂಡೆನ್ಸ್ಡ್ ಮಿಲ್ಕ್, 1 ಕಪ್ ಹಾಲು, 1 ಕಪ್ ಸಿಹಿ ಮೊಸರು, ಅರ್ಧ ಕಪ್ ಮಿಲ್ಕ್ ಪೌಡರ್ ಮತ್ತು 1 ಚಮಚ ಏಲಕ್ಕಿ ಪುಡಿ. ಒಂದು ಪಾತ್ರೆಯಲ್ಲಿ ಹಾಲು, ಕಂಡೆನ್ಸ್ಡ್ ಮಿಲ್ಕ್, ಮಿಲ್ಕ್ ಪೌಡರ್ ಮತ್ತು ಮೊಸರನ್ನ ಹಾಕಬೇಕು. ಮತ್ತು 1 ಸ್ಪೂನ್ ಅಥವಾ ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ 1 ಲಂಪ್ಸ್ ಇರದೇ ಇರೋ ಹಾಗೆ ಮಿಕ್ಸ್ ಮಾಡಬೇಕು. ಒಂದ್ ವೇಳೆ ಚೆನ್ನಾಗಿ ಮಿಕ್ಸ್ ಆಗಿಲ್ಲ ಅಂದ್ರೆ ಮಿಕ್ಸಿಯಲ್ಲಿ ಹಾಕಿ ಒಂದ್ಸಲ ರುಬ್ಕೋಬೇಕು. ಇನ್ನು ಬೇಯಿಸಕ್ಕೆ ಕುಕ್ಕರ್ ಟ್ರೇ ಅಥವಾ ಬೇಕಿಂಗ್ ಟ್ರೇ ತಗೊಂಡ್ರೆ ಆಗುತ್ತೆ. ಅದನ್ನ ಸ್ವಲ್ಪ ತುಪ್ಪ ಹಚ್ಚಿ ಗ್ರೀಸ್ ಮಾಡಬೇಕು ಮತ್ತು ಮಾಡಿರುವ ಮಿಕ್ಸರ್ ಅನ್ನ ಅದ್ರ ಮೇಲೆ ಹಾಕಬೇಕು. ಮೇಲಿಂದ ಏಲಕ್ಕಿ ಪುಡಿ ಹಾಕಬೇಕು. ಇಲ್ಲಿ ನಾವು ಮಿಲ್ಕ್ ಮೇಡ್ ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೇವೆ. ಅದು ಸ್ವಲ್ಪ ಹೆಚ್ಚು ಸಿಹಿಯಾಗಿರುತ್ತೆ. ಅದರಿಂದಾಗಿ ಸಪರೇಟ್ ಸಕ್ಕರೆ ಹಾಕುವ ಅವಶ್ಯಕತೆ ಇಲ್ಲ. ಕುಕ್ಕರ್ ನಲ್ಲಿ 2 ಕಪ್ ನಷ್ಟು ನೀರು ಹಾಕಬೇಕು ಮತ್ತು ಅದರಲ್ಲಿ 1 ರಿಂಗ್ ಇಡಬೇಕು. ರಿಂಗಿನ ಮೇಲೆ ಗಿಣ್ಣಿನ ಪಾತ್ರೆ ಇಟ್ಟು ಮುಚ್ಚಳ ಮುಚ್ಚಿ ಹೈ ಫ್ಲೇಮ್ ದಲ್ಲಿ ವಿಸಲ್ ಹಾಕದೆ 15 ರಿಂದ 20 ನಿಮಿಷ ಇಡ್ಲಿ ಬೇಯಿಸಿದಂತೆ ಬೇಯಿಸಬೇಕು. ಬೆಂದ ಮೇಲೆ ಗಿಣ್ಣನ್ನ ಸ್ವಲ್ಪ ಹೊತ್ತು ಆರಲು ಬಿಡಬೇಕು ಮತ್ತು ಇದು ತಂಪಾದ ಮೇಲೆ ಬೇಕಾಗಿರುವ ಆಕಾರದಲ್ಲಿ ಕಟ್ ಮಾಡಬೇಕು. ಗಿಣ್ಣಿನ ಹಾಲು ಇಲ್ಲದೆ ಇದ್ರೂ ಅಷ್ಟೇ ರುಚಿಕರವಾದಂತಹ ಗಿಣ್ಣನ್ನ ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡಿ ಮಾಡಬಹುದು. ನೀವು ಕೂಡ ಈ ಇನ್ಸ್ಟಂಟ್ ಗಿಣ್ಣನ್ನ ಮನೆಯಲ್ಲಿ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ವಿಡಿಯೋವನ್ನ ಲೈಕ್, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.